ಪುತ್ತೂರದ ಕಂಬಳದ ಒಂದು ವಿಶೇಷ ಅಂತಾದ ಪಂಡ ಒಂದೊಂಜಿ ಗ್ಯಾಲರಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಇಪ್ಪುನಂಚಿತ್ತನ ಒಂಜಿ ಗ್ಯಾಲರಿ. ಈ ಗ್ಯಾಲರಿ ಇಪ್ಪುನಂಚಿತ್ತ ಮಹಿಳೆಯರ ಒಂತೆ ಪಾತ್ರ ಪಡುದು ಎಂದು ಪಂಡ ಎಂಚೆತ್ತಿನ ಕಂಬಳ ಎಂಚ ಆಂಡ್ ಕಂಬಳನ್ ತುಯ್ಯರ್ ಪನ್ಪುನೆತ ಬಗ್ಗೆ ಪಾತ್ರ ಪಡು ತೂಕ ಅವರ ಮಿತ್ತು ಪೋಯಿ ದಯಪಂಡ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂದುಂಡು ಆಂಡಲ ಎಂಕ್ಲೋರ ಮಿತ್ತು ಪೋದು ಮಹಿಳೆಯರ ಪಾತ್ರದ ಬರಕಂದು ದಯಪಂಡ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅವು ಅತ್ತಂದೆ ಮಾತಾ ಮಹಿಳೆಯರು ಸಹ ಒಟ್ಟು ಸೇರಿದು ಕಂಬಳ ತೊಗೊಂದಿಲ್ಲಿರು ತೂಕ ಅಕಲ್ಟನೆ ಕೇನ್ಗ ತೀರ ಖುಷಿ ಆಗುಜ ಖುಷಿ ಆಪುಂಡು ಇಂಚಿ ತಿರುಗಲಿ ಹೊರ ಅಕ್ಕ ಇಂಚ ಆಪುಂಡು ಖುಷಿ ಆಪುಂಡು ತೀಯರ ಖುಷಿ ಆಪುಂಡು ಖುಷಿ ಆಪುಂಡು ಮಹಿಳೆಯರಿಗೆ ಮಾತ್ರ ಪ್ರವೇಶ ಎಂಕ್ಲಿತೆ ಭತ್ತದಲ್ಲ ಹಾಕುಜಾರತ ಜಿಜ್ಜಿ ತುಲೆ ಮುಲ್ಪ ಮಹಿಳೆಯರಿಗೆ ಮಾತ್ರ ಪ್ರವೇಶ ಮಾತ್ರ ಆತ ಅಕ್ಲೆಗೆ ಬೋಡಾಯನ ಸೆಕ್ಯೂರಿಟಿ ಅಕ್ಲೆಗೆ ಬೋಡಾಯನ ರಕ್ಷಣೆಗುಲ ಮುಲ್ಪ ಮಹಿಳಾ ಪೊಲೀಸ್ ಸಿಬ್ಬಂದಿಲೇನು ನಿಯೋಜನೆ ಮಲ್ದೇರು ತೂಕ ಮುಕ್ಕಲ್ಟ ಪಾತಿರ್ಪಗ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಎಂಚ ಮುಲ್ಪ ತೂನಾಗ ಎಂಚ ಆಪುಂಡು ಬಟ್ ಎಂಗ್ಲೆ ಖುಷಿ ಆವೊಂದುಂಡು ಆಂಡ ಈ ಗ್ಯಾಲರಿ ನಾನೆಲ್ಲ ಬೋಡಿತ್ತುಂಡು ಪಂಡ ಇದೊಂಬು ಉಂತುದು ತೂಯಡ ಆಪುಜತ ಅಂಚ ಕಮ್ಮಿ ಆಂಡ ಕಮ್ಮಿ ಆಂಡ ನಾನು ಅಡೆ ಮುಟ್ಟಬಹುದು ಚೂರು ತಿರುಗಲಿ ಎಂಚ ಉಂಟು ಮಸ್ತ್ ಎಡ್ಡುಂಡು ಮಹಿಳೆಯರಿಗೆ ಮಾತ್ರ ಪ್ರವೇಶ ಎಂಕ್ಲಿತ ಬೈದ ಮಹಿಳೆಯರಿಗೆ ಎಡ್ಡುಂಡು ಮುಲ್ಪಡ್ದು ನಿಕ್ಲೆ ಕಂಬಳದ ಅಲ್ಪ ಇಂಚಿತ್ತ ಒಂದು ವ್ಯವಸ್ಥೆ ಕಮ್ಮಿ ಇಪ್ಪುಂಡು ಬಾರಿ ಎಡ್ಡೆ ವ್ಯವಸ್ಥೆ ಮಲ್ದೆ ರಡ್ಡು ಕಡೆ ಹಿಡ್ದಿಲ್ಲ ಮಹಿಳೆಯರಿಗೆ ಪ್ರವೇಶ ಬೋಡ ಏನೆಲ್ಲ ಕಡೆ ಅಕ್ಕಲೆಗೆ ಒಂಜಿ ಗ್ಯಾಲರಿ ಮಲ್ತದು ಇತ್ತೆ ಮುಲ್ಪಡ್ದ ಕಂಬಳ ತೂನ ಹೀರೆದಾದಂತ ಮಸ್ತ್ ಎಡ್ಡೆ ಅನಿಸ್ತಾ ಉಂಡು ಬೊಕ್ಕ ದೊಂಬುಗು ಮಸ್ತ್ ಒಂದು ಅವನು ಪ್ರಯೋಜನ ಒಂದುಂಡು ಬೊಕ್ಕ ಜೋಕ್ಲೆ ಇಬ್ಬರು ಉಂತೀರೆ ಎಡ್ಡೆ ಒಂದು ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ ಬರೋದು ತುಲೆ ಎಲ್ಲೆಲ್ಲಿ ಕಿನೆ ಜೋಕ್ಲೆಲ್ಲ ತಟೊಂದು ಬತ್ತದು ಮುಲ್ಪ ಕಂಬಳ ತೊಗೊಂದುಲ್ಲೇರು ತೂಕ ಅಕ್ಕಲ್ಡ ಪಾತೆರ್ಗ ಅಕ್ಕ ನಮಸ್ತೆ. ನಮಸ್ತೆ. ಇತ್ತೆ ನಿಕ್ಲೆಗೋಸ್ಕರ ಒಂದು ಗ್ಯಾಲರಿ ಮಲ್ತೇರು ಸೋಕು ತೋಜೊಂದುಂಡು ದಾದ ಖುಷಿ ಆಂಡ್ ಒಂತೆ ತಂಪಾಂಡಿ ಜಿನೆ ದೊಂಬು ತೂ ಓಡಿತ್ತನತ್ತೆ ಖುಷಿ ಆಂಡ್ ತೂಯರೆಲ್ಲ ಖುಷಿ ಆಪುಂಡು ನಿಂಗೆ ಖುಷಿ ಆಗ್ತದನಾ ಆಗ್ತದೆ ಹೇಳ ಎಂತದ ಸೋಕಾಪಣ ಇಜ್ಜೆ ತೀರೆ ಕಂಬಳ ಮಸ್ತ್ ಖುಷಿ ಆಂಡ್ ಮಸ್ತ್ ಖುಷಿ ಆಪುಂಡು ಅಂತ ಪುತ್ತೂರದ ಜಾತ್ರೆದ ಲೆಕ್ಕ ಜಾತ್ರೆ ಎಲ್ಲ ಜಾಸ್ತಿ ಅಕ್ಕ ಎಂಚ ಆಪುಂಡು ಖುಷಿ ಆಪುಂಡು ಅಕ್ಕ ನಮಸ್ಕಾರ. ನಮಸ್ತೆ. ಎಂಚ ಉಂಡು ಗ್ಯಾಲರಿ ಆಗ್ಲೈತೆ ಬತ್ತನಾದ್ರೆ ಶೋಕೊಂಡು ಖುಷಿ ಖುಷಿ ಆಪುಂಡು ತುಕ ಮುಲ್ಪ ನಾನಾತಿ ಜಂತ ಪಾತರ್ಪಗ. ಮೇಡಮ್ ನಮಸ್ತೆ. ನಿಮಗೆ ಇಲ್ಲೊಂದು ಸಪ್ರೇಟ್ ಗ್ಯಾಲರಿ ವ್ಯವಸ್ಥೆ ಮಾಡಿದ್ದಾರೆ, ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗ್ತಾ ಉಂಟು ಕಂಬಳ ನೋಡಲಿಕ್ಕೆ, ತುಂಬ ಖುಷಿ ಅಂತ ಕಂಬಳ ನೋಡಲಿಕ್ಕೆ ತುಂಬ ಖುಷಿ. ಹೌದು. ಎಂಚ ಗ್ಯಾಲರಿ ಎಂಚ ಖುಷಿ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹತ್ರ ಒಂದು ನಿಮಿಷ. ಇಲ್ಲಿ ಒಂದು ಸಪ್ರೇಟ್ ಗ್ಯಾಲರಿ ವ್ಯವಸ್ಥೆ, ಮಕ್ಕಳನ್ನು ಕರ್ಕೊಂಡು ಬಂದು ಕಂಬಳ ನೋಡಲಿಕ್ಕೆ ಒಂದು ಸೂಕ್ತವಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಏನು ಹೇಳ್ತೀರಿ? ಭಾರಿ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಲಿಕ್ಕೆ, ಇವಳಿಗೆ ತೋರಿಸ್ಬೇಕಂತ ಹೇಳಿ ಕರ್ಕೊಂಡು ಬಂದೆ. ಈ ವ್ಯವಸ್ಥೆ ಮಾಡಿದ್ದು ನೋಡಿ ಭಾರಿ ಖುಷಿ ಆಗುತ್ತೆ. ಸೇಫ್ ಇದೆ. ಹೌದು. ಇಲ್ಲಿ ಸಪ್ರೇಟ್ ನಿಮಗೆ ರಕ್ಷಣೆಗೂ ಕೂಡ ಸಪ್ರೇಟ್ ಲೇಡೀಸ್ ಇದ್ದು ಸಪ್ರೇಟಾಗಿ ಇದು ಮಾಡಿದ್ದು ಭಾರಿ ಖುಷಿ ಆಗುತ್ತೆ. ಅದು ಕೂಡ ರೇಸ್ ತುಂಬ ಚಂದ ಕಾಣುತ್ತದೆ. ಹೌದು, ಹತ್ತಿರದಿಂದ ನೋಡ್ಬೋದು. ಎಂತ ಹೇಳಿದ್ರು ಮಗಳು ಖುಷಿ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಇರುವ ಹೇಳ್ತಾ ಇದ್ದಾಳೆ ನೋಡ್ಲಿಕ್ಕೆ. ಹೇಗುಂಟು? ಇಂಟ್ರೆಸ್ಟ್ ತೂಪುಂದಲೆ ರೇಸ್ಲ ಒಂದುಂಡು ಇಂಟ್ರೆಸ್ಟ್ ತೊಗೊಂದುಲ್ಲೇರ ಹಂಚಿದಲ್ಲ ಅಲ್ಪಲ ಗ್ಯಾಲರಿ, ಆ ಗ್ಯಾಲರಿ ಇಲ್ಲ ಮಹಿಳೆಯರ ಗ್ಯಾಲರಿ ತುಲೆ ಎಂಚ ತೂವೊಂದುಲ್ಲೆ ಇರ್ತಲೆ ಅಲ್ಲೆಲ್ಲ ರೇಸ್ ತೂವೊಂದುಲ್ಲೇರ ಒಟ್ಟಿಗೆ ಆಯ್ ಸಬಾಸ್. ತುಕ ತಾಟಿ ಒಟ್ಲೆ ಪೂರವರ ತಾಟಿ ಒಟ್ಲೆ ತುಕ ಹೊರ ಬಟ್ಲೆ ತಿರ್ಗಿದ ತುಲೆ ಇಂಚ ಮಾತೆರ್ಲ ಗಮ್ಮತ್ ಮಲ್ತೊಂದುಲ್ಲೇರು ಮುಲ್ಪ ನನಾತ್ ಜನರ ಪಾತ್ರ. ಮೇಡಮ್ ನಮಸ್ತೆ. ನಮಸ್ತೆ. ಈ ಸಪ್ರೇಟ್ ಗ್ಯಾಲರಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಂದರೆ ಲೇಡೀಸ್ಗಳಿಗೆ ಸಪ್ರೇಟ್ ಮಾಡೋದ್ರಿಂದ ಯಾವುದೇ ಭಯ ಇಲ್ಲ ನಮಗೆ ನಿಂತ್ಕೊಂಡು ನೋಡಲಿಕ್ಕೆ. ಭಯ ಇಲ್ಲದೆ ನೋಡ್ಬೋದು. ಹೌದು ಸರ್. ನಿಮಗೆ ಮತ್ತೆ ವ್ಯೂ ಸಹ ಒಳ್ಳೇದುಂಟು ಅಂತ. ಯಾವ ಕ್ಲಾಸು? 9th. ಎಲ್ಲಿ? ಪುಣಚ. ಈಗ ಈ ಗ್ಯಾಲರಿಯಲ್ಲಿ ಎಲ್ಲ ನಿಂತು ನೀವು ಕಂಬಳ ನೋಡ್ತಿದ್ರಿ, ಏನು ಅನ್ಸುತ್ತೆ? ಖುಷಿ ಆಯ್ತು. ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಯ್ತು. ನಾವು ಸುಳ್ಳ್ಯದಿಂದ ಬಂದಿದ್ದೀವಿ. ಖುಷಿ ಆಗ್ತಾ ಉಂಟು. ಇಲ್ಲಿ ಒಂದು ಹೀಗೆ ವ್ಯವಸ್ಥೆ ಇರ್ತದೆ ಅಂತ ಅಂದ್ಕೊಂಡು ಬಂದಿರಾ? ಯಾವಾಗಲೂ ಬರ್ತೀವಿ ನಾವು. ಗೊತ್ತಿತ್ತು? ನಾವು ಇಲ್ಲಿ ತವರು ಮನೆಯಲ್ಲಿರುವಾಗ ಬರ್ತಿದ್ದೀವಿ ಇಲ್ಲಿಗೆ. ಖುಷಿ ಆಗ್ತಾ ಉಂಟು.
ಪುಟ ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಇಲ್ಲಿ ಮೇಲೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿಲಿಕ್ಕೆ ಖುಷಿ ಆಗ್ತದಲ್ಲ? ಹೌದು, ಜನರಿದ್ದಾರೆ. ಫೋಟೋ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಜನರಿದ್ದಾರೆ. ಜನರು ಮತ್ತೆ ಇರೋದು ಇರ್ತಾರಣ್ಣ. ನೋಡಿ ಫುಲ್ಲು ಜನ ಇದ್ದಾರೆ, ಫೋಟೋ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅಂತ. ನೋಡಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಫುಲ್ ಇದೊಂದು ಸ್ಪೆಷಲ್ ಮಹಿಳೆಯರಿಗೆ ಮಾತ್ರ ಪ್ರವೇಶ ಇರುವಂತಹ ಗ್ಯಾಲರಿ. ಅದರ ಪಕ್ಕದಲ್ಲಿ ಕೆಳಭಾಗದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಂಪೂರ್ಣ ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಒಟ್ಟಾಗಿ ನಿಂತಾರೆ. ಯಾಕೆಂದರೆ ಇಲ್ಲಿ ಮಹಿಳೆಯರ ಗ್ಯಾಲರಿಯಲ್ಲಿ ಫುಲ್ ಆಗಿದೆ. ನಮಸ್ತೆ. ನಮಸ್ತೆ. ಸ್ವಲ್ಪದಾರೆ ನಾವು ಪಡಿಪಡಿ ಪಡಿಪಡಿ ಕೋಡಿಪಡಿ ಕೋಡಿಪಡಿ ಎಂತ ತಿನ್ನುದೆಂತ? ಜೋಳ ಸ್ವೀಟ್ ಜೋಳವಾ? ತುಂಬ ಖುಷಿ ಆಗ್ತದೆ. ಇದು ಮಹಿಳೆಯರ ಗ್ಯಾಲರಿಯ ಪರಿಚಯ. 2 ಗ್ಯಾಲರಿ ಇದೆ, ಮಹಿಳೆಯರಿಗೋಸ್ಕರವಾಗಿ ಸಪರೇಟಾಗಿ ಮಾಡಿರುವಂತಹ 2 ಗ್ಯಾಲರಿ ಇದೆ. 2 ಗ್ಯಾಲರಿಯಲ್ಲೂ ಕೂಡ ಮಹಿಳೆಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ. ಮಹಿಳೆಯರು ಮಾತನಾಡಿದರು. ಜೊತೆಗೆ ಇಲ್ಲಿಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಬಂದಿರುವಂತಹ ತಾಯಂದರು ಕೂಡ ಇದ್ದಾರೆ. ಅವರು ಕೂಡ ಮಾತನಾಡಿದರು. ಅವರು ಕೂಡ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದರು. ಮಹಿಳೆಯರಿಗಾಗಿ ಮಾಡಿರುವಂತಹ ಈ ಗ್ಯಾಲರಿಯಿಂದ ಬಹಳಷ್ಟು ನೆರವಾಗುತ್ತೆ. ಜೊತೆಗೆ ತಂಪಾಗಿ ಕುಳಿತುಕೊಂಡು ಈ ಒಂದು ರೇಸನ್ನು ನೋಡ್ಬೋದು ಅನ್ನುವಂತಹದ್ದು ಮಹಿಳೆಯರ ಮಾತು. ಜೊತೆಗೆ ಇಂತಹ ವ್ಯವಸ್ಥೆಯನ್ನು ಮಾಡಿಸಿರುವಂತಹ ಆಯೋಜಕರಿಗೆ ಮಹಿಳಾ ಮಣಿಗಳೆಲ್ಲರೂ ಸೇರಿಕೊಂಡು ಒಂದು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಜೊತೆಗೆ ರೇಸನ್ನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಕಂಬಳದ ಅತ್ತ ಮಹಿಳೆಯರನ್ನ ಆಕರ್ಷಿಸುವುದಕ್ಕೆ ಇಂತಹದೊಂದು ಗ್ಯಾಲರಿಗಳು ಬಹುದೊಡ್ಡ ಕೆಲಸವನ್ನು ಮಾಡ್ತದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ನಾಗೇಂದ್ರ ರೈ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನು ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಐ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.